ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿವಿಧ ಸಮುದಾಯಗಳ ಅಭಿವೃದ್ಧಿಗಾಗಿ 400 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಪಿಂಜಾರ ನದಾಫ್ ಜನಾಂಗದ ಅಧ್ಯಕ್ಷರಾದ ಅಬ್ದುಲ್ ಬಶೀರ್, ಸರ್ಕಾರದಿಂದ ಸುಮಾರು 25 ಜನಾಂಗದವರಿಗೆ 400 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿರುವುದು ತುಂಬಾ ಸಂತೋಷವಾಗಿದೆ. ಆದರೆ ಈವರೆಗೆ ನಮ್ಮ ನದಾಫ್ ಪಿಂಜಾರ ಜನಾಂಗ ನಮ್ಮ ಜಿಲ್ಲೆಯಲ್ಲಿ ನೋಂದಣಿಯಾಗಿಲ್ಲ ಹಾಗೂ ನಮ್ಮ ನದಾಫ್ ಪಿಂಜಾರ ಜನಕ್ಕೆ ಸರ್ಟಿಫಿಕೇಟ್ ಕೊಡಿ ಎಂದರೆ ಮೂಲ ದಾಖಲಾತಿಗಳನ್ನು ಕೇಳುತ್ತಾರೆ ಎಂದರು. ನಾವು ಪಿಂಜಾರ ನದಾಫ್ ಜಾತಿಯಾಗಿ ಸರ್ಕಾರದ ಅನುಕೂಲ ಪಡೆಯಲು ಆಗುತ್ತಿಲ್ಲ. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ಹಲವು ಬಾರಿ ತಂದರೂ ಸಹ ನಮಗೆ ಯಾವುದೇ ಪ್ರಯೋಜನ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದರು. ವರದಿ AN ಫೀರ್, ತುಮಕೂರು. ಜಿಲ್ಲಾಧ್ಯಕ್ಷರಾದ ಬಶೀರ್ ಅಹಮದ್ ನಾನು ಈ ಮೂಲಕ ನಮ್ಮ ಜನಾಂಗದವರಿಗೆ ತಿಳಿಯಪಡಿಸುವುದೇನೆಂದರೆ, ಸರ್ಕಾರದಿಂದ ಸುಮಾರು 25 ಜಾತಿಗಳಿಗೆ ಸುಮಾರು 400 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ, ಮಂಜೂರು ಮಾಡಲಾಗಿದೆ. ಈವರೆಗೆ ನಮ್ಮ ನದಾಫ್ ಪಿಂಜಾರ ಜನಾಂಗದ ಜಿಲ್ಲೆಯಲ್ಲಿ ನೋಂದಣಿನೇ ಇಲ್ಲ. ಹಾಗೂ ನಮ್ಮ ನದಾಫ್ ಪಿಂಜಾರ ಪ್ರವರ್ಗ 1 ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೋದರೆ ಮೂಲ ದಾಖಲಾತಿ ಕೇಳ್ತಾರೆ. ಏನು ಕೊಡಬೇಕು ಮೂಲ ದಾಖಲಾತಿ? ನಾವು ಮೊದಲಿದ್ರು ಹೆಡ್ ಮಾಸ್ಟರ್ಗಳು, ಸ್ಕೂಲ್ ಮಾಸ್ಟರ್ಗಳು, ಬಶೀರ್ ಅಂದರೆ ಸಾಬರು ಅಂತ ಬರ್ಬಿಡೋರು. ನಾವು ಮೂಲ ವೃತ್ತಿ ಪಿಂಜಾರವ್ರು. ನಾವು ಪಿಂಜಾರ್ ನದಾಫ್ ಜನಾಂಗದವರು. ನಾವು ಮೂಲ ಪಿಂಜಾರವ್ರು. ನಮಗೆ ಸರ್ಕಾರದಿಂದ ತುಂಬ ಅನಾನುಕೂಲಗಳಾಗ್ತದಲ್ಲ. ಹೇಗೆ ಅಂತಂದರೆ, ನಾವು ಪಿಂಜಾರ್ ಜಾತಿಯಾಗಿ ಸರ್ಕಾರ ಅನುದಾನ ಮಾಡಿದ್ರೆ ಸ್ವಾಗತಾರ್ಹ, ಆದರೆ ಅದನ್ನು ಪಡೆಯಲು ನಮಗೆ ಯೋಗ್ಯತೆ ಇಲ್ಲ. ಈ ಬಗ್ಗೆ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಸಹ ಯಾವುದೇ ನಮಗೆ ಪ್ರಯೋಜನ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಈ ನಮ್ಮ ಮನವಿಯನ್ನು ಪರಿಗಣಿಸಿ ನಮ್ಮ ಜನಾಂಗಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಾಗು ಅಂತ ಕೇಳ್ಕೊಳ್ತೀನಿ. ಹಾಗೂ 15ನೇ ತಾರೀಕು ಸಂಜೆ 4 ಗಂಟೆಗೆ ನಮ್ಮ ಸಂಘದ ಕಚೇರಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಆಗಮಿಸುತ್ತಿರುವವರು. ಯಾಕೆಂದರೆ ನಮ್ಮ ಜನಾಂಗದ ಆಗುವಾಗ ಕಷ್ಟ ಸುಖಗಳನ್ನು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಸವಲತ್ತು ಹೇಗೆ ಪಡೆಯೋದು, ಪ್ರವರ್ಗ 1 ಸರ್ಟಿಫಿಕೇಟ್ಗೆ ನಾವು ಹೇಗೆ ಹೋರಾಟ ಮಾಡಬೇಕು ಅಂತ ರೂಪುರೇಷೆಗಳನ್ನು ಸಿದ್ಧಪಡಿಸಲು ನಮ್ಮ ರಾಜ್ಯಾಧ್ಯಕ್ಷರು ಇದೇ 15ನೇ ತಾರೀಕು ಸಂಜೆ 4 ಗಂಟೆಗೆ ನಮ್ಮ ಜಿಲ್ಲಾ ಕಚೇರಿ ಶ್ರೀರಾಮನಗರ 4ನೇ ಕ್ರಾಸ್ ಜಿಲ್ಲಾ ಕಚೇರಿಗೆ ಆಗಮಿಸುತ್ತಿದ್ದಾರೆ. ದಯವಿಟ್ಟು ಈ ನಮ್ಮ ಜನಾಂಗದ ಪ್ರತಿಯೊಬ್ಬರು ಈ ಸಭೆಗೆ ಹಾಜರಾಗಿ ಸಭೆಯನ್ನು ಯಶಸ್ಸುಗೊಳಿಸಿ ನಮ್ಮ ಬಡವರಾದ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಅನುವು ಮಾಡಿಕೊಡಲು ಎಲ್ಲರೂ ಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.